ಸೇವಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ರೋಟರಿ ಕ್ಲಬ್ ಬಂಟ್ವಾಳ ಇದರ ಜಂಟಿ ಆಶ್ರಯದಲ್ಲಿ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟಬಲ್ ಆಸ್ಪತ್ರೆ ದೇರಳಕಟ್ಟೆ ಇದರ ಸಹಯೋಗದಲ್ಲಿ ತಿಂಗಳ ಪ್ರತಿ ಮಂಗಳವಾರ ನಡೆಯುವ ಉಚಿತ ಕಣ್ಣು ತಪಾಸಣಾ ಶಿಬಿರ ಪರಂಗಿಪೇಟೆಯ ಸೇವಾಂಜಲಿಯಲ್ಲಿ ನಡೆಯಿತು. ಉದ್ಯಮಿ ಸೇಸಪ್ಪ ಕೋಟ್ಯಾನ್ ದೀಪ ಪ್ರಜ್ವಲಿಸಿ ಶಿಬಿರವನ್ನು ಉದ್ಘಾಟಿಸಿದರು. ರೋಟರಿ ಕ್ಲಬ್ನ ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕಣ್ಣು ಮನುಷ್ಯನ ದೇಹದ ಅತಿ ಪ್ರಾಮುಖ್ಯತೆ ಅಂಗ. ಕಣ್ಣಿನ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯವೂ ಹೌದು ಎಂದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಸೇವಾಂಜಲಿ ಪ್ರತಿಷ್ಠಾನ ಕಣ್ಣಿನ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಿಕೊಂಡು ಬರ್ತಿದೆ. ಆದರೆ ಕೋವಿಡ್ ಕಾರಣದಿಂದಾಗಿ ಕೆಲ ಸಮಯ ನಿಂತು ಹೋಗಿತ್ತು. ಇದೀಗ ಮತ್ತೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಣ್ಣಿನ ತಪಾಸಣಾ ಶಿಬಿರವನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಕಣ್ಣು ಅನ್ನತಕ್ಕಂಥದ್ದು ಮನುಷ್ಯನ ಒಂದು ಮಹತ್ವವಾದಂತಹ ಒಂದು ಅಂಗ. ಯಾಕೆ ಅಂತ ಹೇಳಿದ್ರೆ, ನಾವು ಈ ಪ್ರಪಂಚದಲ್ಲಿ ಏನನ್ನು ನೋಡ್ತೇವೆ, ಏನನ್ನು ಕಾಣ್ತೇವೆ, ಸತ್ಯವನ್ನು ಅರಿಬೇಕಾದ್ರೆ ಮೊದಲಾಗಿ ಏನು ನಾವು ಫಿಲ್ಟರ್ ಹೇಳ್ತೇವೆ ಅಥವಾ ತುಳುವಿನಲ್ಲಿ ಅರಿಪೆ ಹೇಳ್ತೇವೆ. ನಾವು ಮೊದಲು ಕಣ್ಣಿಂದ ನೋಡ್ತೇವೆ, ಅನಂತರ ಅದರ ಕೆಳಗಿರತಕ್ಕಂತಹ ಕಿವಿಯಿಂದ ನಾವು ಕೇಳಿ ಸತ್ಯವನ್ನು ಅರಿತೇವೆ, ಅನಂತರ ಮೂಗಿನಿಂದ ನಾವು ಆ ವಾಸನೆಯನ್ನು ತಿಳಿದು ನಾವು ಏನು ಅಂತ ಹೇಳಿ ಮಾತಾಡಬೇಕಾಗ್ತದೆ. ಆ ಮೂರು ವಿಧವಾದಂತಹ ಒಂದು ಏನು ಆ ಒಂದು ಫಿಲ್ಟರ್ ಇದೆ, ಅದರ ಮುಖಾಂತರ ನಾವು ಸತ್ಯವನ್ನು ಅರಿತು ನಾವು ನಮ್ಮ ಹೃದಯದಿಂದ ಮಾತಾಡಬೇಕಾದ. ಬಂಟ್ವಾಳ ರೋಟರಿ ಕ್ಲಬ್ ಅಧ್ಯಕ್ಷ ಕೆ ನಾರಾಯಣ್ ಹೆಗ್ಡೆ, ಪೂರ್ವಾಧ್ಯಕ್ಷ ಸಂಜೀವ್ ಪೂಜಾರಿ, ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಕಣ್ಣಿನ ತಜ್ಞ ಡಾಕ್ಟರ್ ಪುನೀತ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಮಮತಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.